ಆನ್ಲೈನ್ ವಂಚನೆಗೆ ಒಳಗಾಗಿ ವ್ಯಕ್ತಿಯೋರ್ವರು 10,71,938 ರೂಪಾಯಿ ಕಳೆದುಕೊಂಡಿದ್ದು, ಈ ಬಗ್ಗೆ ಸಿನ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿಜಾಡಿ ನಿವಾಸಿ ಆದಮ್ ಎಂಬವರಿಗೆ ಜನವರಿ 18ರಂದು ಖಾಸಗಿ ಆನ್ಲೈನ್ ಶಾಪಿಂಗ್ ಸ್ಕ್ರಾಚ್ ಕಾರ್ಡ್ ಮತ್ತು ವಿನ್ ಕಾರ್ಡ್ ಅಂಚೆಯ ಮೂಲಕ ಬಂದಿದೆ. ಇದರಲ್ಲಿ ಆದಮ್ ಅವರಿಗೆ 11.5 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ ಎಂದು ನಮೂದಿಸಲಾಗಿತ್ತು. ಸ್ಕ್ರಾಚ್ ಕಾರ್ಡ್ನಲ್ಲಿ ನಮೂದಿಸಲಾದ ಸಂಖ್ಯೆಗೆ ಕರೆಯನ್ನ ಮಾಡಿದಾಗ ಇನ್ನೊಂದು ಮೊಬೈಲ್ ನಂಬರ್ ಅನ್ನ ನೀಡಿ ಕಾರ್ಡ್ ಅನ್ನ ವಾಟ್ಸಪ್ ಮಾಡುವಂತೆ ತಿಳಿಸಿದ್ದಾರೆ. ನಂತರದಲ್ಲಿ ಅಧಿಕೃತ ಶಾಪಿಂಗ್ ಸಂಸ್ಥೆಯೊಂದರ ಹೆಸರನ್ನ ಹೇಳಿ ವಾಟ್ಸಪ್ ಮುಖೇನ TDS ಹಾಗೂ ಬೇರೆ ಬೇರೆ ಕಾರಣಗಳಿಂದ ಹಂತ ಹಂತವಾಗಿ ದೂರುದಾರರಿಂದ ಒಟ್ಟು 10,71,938 ರೂಪಾಯಿಗಳನ್ನು ಆರೋಪಿಗಳು ವಿವಿಧ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ಮಾಡಿಸಿಕೊಂಡು ಬಹುಮಾನದ ಹಣವನ್ನು ನೀಡದೆ ಡೆಪಾಸಿಟ್ ಮಾಡಿಸಿಕೊಂಡ ಹಣವನ್ನು ನೀಡದೆ ವಂಚನೆಯನ್ನ ಎಸಗಿದ್ದಾರೆ ಎಂದು ದೂರನ್ನು ನೀಡಿದ್ದಾರೆ. ಈ ಬಗ್ಗೆ ಉಡುಪಿ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.